ಪ್ರಶ್ನೆ ರೂಪೇಶ್ ನನಗೆ ಒಂದೇ, ಇಷ್ಟು ಒಳ್ಳೆ ಮೂವಿಯನ್ನು ಖಾಲಿ ತುಳು ಮತ್ತೆ ಕನ್ನಡದಲ್ಲಿ ಯಾಕೆ ರಿಲೀಸ್ ಮಾಡಿದ್ರು ಅಂತ. ಇಂಥ ಒಳ್ಳೆ ಮೂವಿ ಇತ್ತಲ್ಲ, ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಡಬ್ ಆಗ್ಬೇಕು, ಪ್ಯಾನ್ ಇಂಡಿಯಾ ರೇಂಜ್ಗೆ ಹೋಗ್ಬೇಕು. ನವೆಂಬರ್ 14ಗೆ ಒಂದೆತ್ತು ಎರಡತ್ತು ಇಂಡಿಯಾ ಮಾತ್ರ ವರ್ಲ್ಡ್ ಪುರಂಚಿನ ಸುಮಾರು ಥಿಯೇಟರ್ಸ್ ಅಟ್ ಅ ಟೈಮ್ ರಿಲೀಸ್ ಆಪುರಂಚಿನ ಒಂದು ಹಿಸ್ಟೋರಿಕಲ್ ಡೇ, ದಟ್ ಇಸ್ ನವೆಂಬರ್ 14th. ತುಳು ಮೂವಿ ತೂಯ್ಲಕ್ಕಾಗ್ತದೆ, ಸ್ವಲ್ಪ ಡಿಫ್ರೆಂಟ್ ಫಿಲ್ಮ್. ಪ್ರತಿಯೊಂದು ಕ್ಯಾರೆಕ್ಟರ್ಗಳ ಒಂದು ಡಿಫ್ರೆಂಟ್ ಉಂಟು. ಜೈ ಪಂಡ ಸೂಪರ್ ಹಿಟ್ ಮೂವಿ. ಟ್ವಿಸ್ಟ್ ಪೂರ ಮಸ್ತ್ ಐತೆ. ಎಂಟ್ರಿ ಬಗ್ಗೆ ಎಕ್ಸಿಟ್ ಸುನಿಲ್ ಶೆಟ್ಟರನ್ನ ಮಾಸ್ ಎಂಟ್ರಿ, ಡಿಫ್ರೆಂಟ್ ಲೆವೆಲ್ ಹೋಗ್ತಾರೆ ಮಾತ್ರ. ಸ್ಟಾರ್ಟಿಂಗ್ ಟು ಎಂಡಿಂಗ್ ಸ್ಟೋರಿ ಆವಡು, ಆಕ್ಟಿಂಗ್ ಆವಡು, ಟೆಕ್ನಿಕಲಿ ವರ್ಕ್ ಆವಡು ಭಾರಿ ಶೋಕ್ ಆಗಿತ್ತು. ಕಾಮಿಡಿ ಇಲ್ಲ ಆಯ್ತು, ಪೊಲಿಟಿಕಲ್ ಮಿಕ್ಸ್ ಅಂತ ಗಡ್ಡ ಮಾತು ಮೂಡೇ ಚೇಂಜ್ ಆಗ್ತದೆ. ಮತ್ತೊಂದು ಒಳ್ಳೆ ಎಮೋಷನ್ ಮಸ್ತ್ ಬುಲ್ಪರೆಗೆ ಬರೋದಿತ್ತು, ಒಂಚೂರು ಇಮೋಷನಲ್ ಆಯ. ಸೂಪರ್ ಚಾನ್ಸ್ ಹೆಚ್ಚಿ ಗೆಂದುನ ಬಿಚ್ಚಾರ.